ಮದುವೆ ಕಾರ್ಯಕ್ರಮವೊಂದರಲ್ಲಿ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನಿಗೆ ಅವಮಾನ ಮಾಡಿದ್ದಾರೆ ಎಂಬ ಸುದ್ದಿ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಲೆತ್ತೂರು ವಿಟ್ಲದಲ್ಲಿ ಅನ್ಯ ಧರ್ಮದ ಕೆಲವು ಯುವಕರು ಮದುವೆಯ ವಿಜೃಂಭಣೆಯ ನಶೆಯಲ್ಲಿ ತುಳುನಾಡಿನ ಕಾರಣಿಕ ದೈವ ಸ್ವಾಮಿ ಕೊರಗಜ್ಜನ ವೇಷ ಧರಿಸಿ ಅವಮಾನ ಮಾಡಿರುವ ಆರೋಪವನ್ನು ಹೊತ್ತಿದ್ದಾರೆ. ಹೀಗಾಗಿ ಮೇಲಿನ ಮೊಗರು ಅತ್ತಾವರ ಪರಿಸರದ ಕೊರಗಜ್ಜನ ಭಕ್ತರೆಲ್ಲ ಸೇರಿ ಅತ್ತಾವರದಲ್ಲಿರುವ ಸ್ವಾಮಿ ಕೊರಗಜ್ಜನ ಸನ್ನಿಧಿಯಲ್ಲಿ ನಡೆದಂತಹ ಹರಕೆಯ ಸೇವೆಯ ಮೇಳದಲ್ಲಿ ಕೊರಗಜ್ಜ ದೈವದಲ್ಲಿ ತಪ್ಪಿತಸ್ಥ ಅನ್ಯ ಧರ್ಮೀಯ ಯುವಕರು ತಮ್ಮ ತಪ್ಪಿನ ಅರಿವಾಗಿ ಕೊರಗಜ್ಜನ ಸನ್ನಿಧಿಗೆ ಬಂದು ಕ್ಷಮೆಯನ್ನ ಕೇಳುವಂತೆ ಮಾಡಬೇಕು, ಇಲ್ವಾದಲ್ಲಿ ತಕ್ಕ ಶಿಕ್ಷೆಯನ್ನ ನೀಡಬೇಕಾಗಿ ಹರಕೆ ಸಲ್ಲಿಸಿ ಪ್ರಾರ್ಥಿಸಿಕೊಂಡರು. ಮುರಂದಾನಿಗೆ ఆయన ಪತ್ನಿಯರು ಅರೆಸ್ಟ್ ಆಗ್ತಂದು ಪೂರಾತ್ಮ ಆಂಡಲ್ಲ ಇನಿತಾತ ದಿನಕ್ಕೂ ವಿಟ್ಲಾಡು ಕೊಂಚ ಊರುಡು ಇನ್ನು ಅನ್ಯ ಧರ್ಮದೇ ನಿನ್ನ ವೇಷಭೂಷಣ ಪಾಡೊಂದು ವರ್ಷಾಂದ ಒಂಜಿ ಮಲ್ತೆ ಎಂಕ್ಲೆಗೆ ಇನ್ನು ಎಂಕ್ಲೆಗೆ ದೈವ ದೇವರನ್ನ ಬುಡಕ್ಕೆ ಒಂಜಿ ಬೈತೇನೆ ಸಮಸ್ಯೆ ಬೈತೇನೆ ಲೈಕ್ ನಿನ್ನ ನುಡಿಟ್ಟು ಎಂಕ್ಲ ಹಿಂದೂ ಧರ್ಮಗಾಡು ದೈವಲೇ ಗಾಡು ಇನ್ನು ನುಡಿಟ್ಟು ಒಂಜಿ ನಂಬಿಕೆಗೆ ಬರ್ತದೆ ಅಜ್ಜನ ಜನಗಳು ಮಂಕುಮರಲು ಉಂಟಾರ ಮಕ್ಕಳೆಲ್ಲ ಏನು ಮಂಕುಮರಲು ಕಟ್ಟದ ಬೀದಿ ಮೇರ ಪೈನ ಯಾವತ್ತ ಅಜ್ಜೆ ಪನ್ನೀಲೊಂದಿಗ ತಿಂಗಳು ಒಂಜಿ ಬಾರಾಬಿಟ್ಟಾಯ ಕಲ ಜತ್ತನಾಂಡ ಕನ್ನಡ ಮರಲ್ಲ ಹತ್ತೊತ್ತದ ಇಲ್ಲ ತೂತಿನ ದೈವ ಯಾನತ್ತು ಈ ಮಣ್ಣು ಅಜ್ಜೆ ಇತ್ತನಾಂಡ ಆ ಸಂಸಾರ ಕಲೆಯನ್ನು ಮರಳು ಕಟ್ಟದ ಬೀದಿ ಬೇರೆ ಪಾಯಿಗೆ